ಅವರಿಬ್ಬರಿಗೆ ಮದುವೆಯಾಗಿ 13 ವರ್ಷವಾಗಿತ್ತು. ಗಂಡ ಖಾಸಗಿ ಹಣಕಾಸು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಪತ್ನಿಗೆ ಖಾಸಗಿ ಶಾಲೆಯೊಂದರಲ್ಲಿ ಕೆಲಸ. ಹೀಗಿರುವಾಗ ಆಕೆ ಸುಖ ಸಂಸಾರದಲ್ಲಿ ತೇಲ್ಬೇಕಾಗಿತ್ತು. ಆದರೆ ಆಕೆ ಪರಸಂಗಕ್ಕೆ ಪತಿಯ ಜೀವವನ್ನೇ ತೆಗೆದಿದ್ದಾಳೆ. ಈ ಘಟನೆ ನಡೆದಿರುವುದು ತೆಲಂಗಾಣದಲ್ಲಿ ನಡೆದಿರುವಂತಹ ಘಟನೆ. ಸೌಮ್ಯ ಮತ್ತು ರಮೇಶ್ ಪ್ರೀತಿಸಿ ಮದುವೆಯಾಗಿದ್ರು. ಈ ನಡುವೆ ಸೌಮ್ಯಗೆ ತಾನು ಕೆಲಸ ಮಾಡ್ತಾ ಇದ್ದ ಶಾಲೆಯ ದೈಹಿಕ ಶಿಕ್ಷಕ ದಿಲೀಪ್ ಜೊತೆ ಅನೈತಿಕ ಸಂಬಂಧ ಬೆಳೆದಿತ್ತು. ಇದೇ ವಿಚಾರ ಸಂಸಾರದಲ್ಲಿ ಕಲಹಕ್ಕೆ ಕಾರಣವಾಗಿತ್ತು. ಹೀಗಾಗಿ ಪತಿಯ ಕತೆ ಮುಗಿಸಲು ನಿರ್ಧರಿಸಿದ್ಲು. ಜೊತೆಗೆ ಪತಿಯ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮೇಲೂ ಆಕೆಯ ಕಣ್ಣಿತ್ತು. ಇದಕ್ಕಾಗಿ ದಿಲೀಪ್ ತನ್ನ ಸಂಬಂಧಿ ಅಭಿಷೇಕ್ ಎಂಬಾತನನ್ನ ಸಂಪರ್ಕಿಸಿದ್ದ. ಆತ ಜಿತೇಂದ್ರ ಎಂಬ ಸುಪಾರಿ ಕಿಲ್ಲರ್ ಜೊತೆ ಮಾತಾಡಿದ. ತನ್ನ ಉಂಗುರ ಅಳವಿಟ್ಟು ಹಂತಕರಿಗೆ ಸೌಮ್ಯ 35,000 ಅಡ್ವಾನ್ಸ್ ಕೂಡ ಕೊಟ್ಟಿದ್ಲು. 2025 ಆಗಸ್ಟ್ ನಲ್ಲೇ ರಮೇಶ್ ಹತ್ಯೆಗೆ ಪ್ಲಾನ್ ನಡೆದಿತ್ತು. ಬೈಕ್ಗೆ ಕಾರು ಗುದ್ದಿಸಿ ಹಂತಕರು ಕೊಲ್ಲಲು ಯತ್ನಿಸಿದ್ರು. ಅದೃಷ್ಟವಶಾತ್ ರಮೇಶ್ ಪಾರಾಗಿದ್ದು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ರು. ಗಂಡನನ್ನ ಕೊಲ್ಲಲೇಬೇಕೆಂದು ನಿರ್ಧರಿಸಿದ ಸೌಮ್ಯ ಡಿಸೆಂಬರ್ 19 ರಾತ್ರಿ ಊಟದ ಬಳಿಕ ನಿದ್ರೆ ಮಾತ್ರೆಗಳನ್ನು ನೀರಿಗೆ ಬೆರೆಸಿ ಕುಡಿಸಿದ್ಲು. ಬಳಿಕ ಸೌಮ್ಯ ದಿಲೀಪ್ಗೆ ಕರೆ ಮಾಡಿದ್ಲು. ಸುಪಾರಿ ಹಂತಕರ ಪ್ರತಿಕ್ರಿಯೆ ಸಿಗದಾಗ ದಿಲೀಪ್ ಅಭಿಷೇಕ್ ಸೌಮ್ಯ ಮನೆಗೆ ಬಂದು ಟವಲ್ನಿಂದ ರಮೇಶ್ ಕತ್ತು ಬಿಗಿದು ಕೊಂದಿದ್ರು. ಬಳಿಕ ಸೌಮ್ಯ ಹೃದಯಾಘಾತವೆಂದು ಬಿಂಬಿಸಿ ಪತಿಯ ಅಂತ್ಯ ಸಂಸ್ಕಾರ ನಡೆಸಿದ್ಲು. ಆದರೆ ಅದ್ಯಾವಾಗ ಇಸ್ರೇಲ್ನಲ್ಲಿರುವ ರಮೇಶ್ ಸಹೋದರನಿಗೆ ಅನುಮಾನ ಬಂತು. ಆತ ವಿದೇಶದಿಂದಲೇ ಮಗಳೂರು ಠಾಣೆಗೆ ದೂರು ನೀಡಿದ್ದ. ಮೃತದೇಹವನ್ನ ಸಮಾಧಿಯಿಂದ ತೆಗೆದು ಪುನಃ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಕೊಲೆ ವಿಚಾರ ಬಹಿರಂಗವಾಗಿದೆ. ಇನ್ಶೂರೆನ್ಸ್ ಹಣ ಕಬಳಿಸೋ ಲೆಕ್ಕಾಚಾರದಲ್ಲಿದ್ದ ದುಷ್ಕರ್ಮಿಗಳು ಸದ್ಯ ಕಂಬಿ ಎಣಿಸ್ತಾ ಇದ್ದಾರೆ.